ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವರ ಒಂದಷ್ಟು ಯೋಜನೆಗಳಲ್ಲಿ ಮ್ಯಾಟ್ ವಿತರಣೆ ಮತ್ತು ಪಶು ಶಕಿಯರ ನೇಮಕ, ಏನು ಆರೋಗ್ಯದ ಬಗ್ಗೆ ಈಗ ಆಶಾ ಕಾರ್ಯಕರ್ತರಿದ್ದಾರೆ, ಅದೇ ರೀತಿ ಬಾಯಿ ಬರದೆ ಮನುಷ್ಯರಿಗೆ ಬಾಯಿ ಬರ್ತದೆ, ಮಾತಾಡ್ಬೋದು, ನೋವಾದರೆ ಕಷ್ಟ ಆದರೆ ಹೇಳ್ಬೋದು. ಆದರೆ ಪ್ರಾಣಿಗಳಿಗೆ ಎಲ್ಲ ಇದ್ರೂ ಬಾಯಿ ಒಂದು ಬರುವುದಿಲ್ಲ. ಅದಕ್ಕಾಗಿ ಅದರ ಆರೋಗ್ಯದ ದೃಷ್ಟಿಯಿಂದ ಕೂಡ ಇವತ್ತು ಪಶು ಶಕಿಯರನ್ನು ನೇಮಕ ಮಾಡುವ ಮುಖಾಂತರ ಸುಮಾರು ಈ ಭಾಗದ ಈ ತಾಲೂಕಿಗೆ 20 ಪಶು ಶಕಿಯರನ್ನು ನೇಮಕ ಮಾಡಿ ಅವರಿಗೆ ಗೌರವಧನವನ್ನು ಕೊಟ್ಟು ಎಲ್ಲ ಮನೆಯಲ್ಲಿ ಎಲ್ಲೆಲ್ಲಿ ನಾವು ಈ ಭಾಗದ ರೈತರು ಅಷ್ಟೊಂದು ಪಶು ಸಂಗೋಪನೆಯಲ್ಲಿ ತೊಡಗಿಸ್ಕೊಂಡಿರು, ಒಂದು ಯುವಕರು ಕೋಳಿ ಫಾರ್ಮು ಇಲ್ಲದ್ರೆ ರೈತರು ತಮ್ಮ ಕೃಷಿಯ ಜೊತೆಗೆ ಕೋಳಿ ಫಾರ್ಮನ್ನು ಹೆಚ್ಚುವರಿ ಉತ್ಪತ್ತಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಪಶು ಸಂಗೋಪನೆ ಕೂಡ ಈ ಭಾಗದ ಒಂದು ಕೃಷಿಯೇ ಕೂಡ. ಅದಕ್ಕೆ ಪೂರಕವಾಗಿ ಹೆಚ್ಚಿನವರಿಗೆ ಪಶುಗಳಿಗೆ ಬರುವಂಥ ರೋಗದ ಬಗ್ಗೆ ವಿವರಣೆಯನ್ನು ಪಡೆಯಲು, ಇಲ್ಲದಿದ್ದರೆ ಅದರ ಬಗ್ಗೆ ಮುನ್ಸೂಚನೆಯನ್ನು ಪಡ್ಕೊಳ್ಳುವಲ್ಲಿ ಪಶುವೈದ್ಯಕೀಯ ಇಲಾಖೆಯಿಂದ ತೊಂದರೆಗಳಾಗ್ತಿತ್ತು. ಈ ನಿಟ್ಟಿನಲ್ಲಿ ಪ್ರತಿ ಪಶು ಶಕಿಯರು ಎಲ್ಲೆಲ್ಲಿ ಪಶುಗಳನ್ನು ಸಾಕ್ತಾರೆ ಆ ಮನೆಗಳಿಗೆ ಭೇಟಿ ಕೊಟ್ಟು ಅದರ ಅಂಕಿ ಅಂಶಗಳನ್ನು ಪಡ್ಕೊಂಡು ಸರ್ಕಾರದ ಬೇರೆ ಬೇರೆ ಯೋಜನೆಗಳನ್ನು ಸರ್ಕಾರದಿಂದ ಡೈರೆಕ್ಟ್ ಈ ಏನು ಪಶುಗಳನ್ನು ಸಾಕ್ತಾರೆ, ಹಸುಗಳನ್ನು ಸಾಕ್ತಾರೆ, ಅವರಿಗೆ ಮುಟ್ಟಿಸುವಂಥ ಕೆಲಸಗಳನ್ನು ಮಾಡ್ತದೆ. ಒಂದಷ್ಟು ಹಸುಗಳಿಗೆ ಬೇರೆ ಬೇರೆ ಅದರ ತೊಂದರೆಗಳಿಗೆ ಸ್ಪಂದನೆ ಮಾಡುವಲ್ಲಿ ಇಲ್ಲಿ ಪಶು ವೈದ್ಯಾಧಿಕಾರಿಗಳು ಕಡಿಮೆ ಇರುವ ಕಾರಣ ಬೇರೆ ಬೇರೆ ಗ್ರಾಮದ ಪ್ರತಿಯೊಂದು ಗ್ರಾಮಕ್ಕೆ ಒಂದು ಪಶು ವೈದ್ಯಾಧಿಕಾರಿಯನ್ನು ನೇಮಕ ಮಾಡುವ ಬದಲು ಪಶು ಶಕಿಯರಿದ್ದರೆ ಬಹುಶಃ ಒಂದು 10 ಜನ ಪಶು ವೈದ್ಯರು ಇದ್ದರೆ ಅವರನ್ನು ಈ ಪ್ರತಿ ಗ್ರಾಮಕ್ಕೆ ಜೋಡಣೆ ಮಾಡುವಂಥ ಕೆಲಸ ಈ ಪಶು ಶಕಿಯರ ಮುಖಾಂತರ ಆಗ್ತದೆ. ಎಲ್ಲ ಭಾಗದಿಂದ ಕೂಡ ಅಲ್ಲಿ ಒಂದು ಹಸುವಿಗೆ ಏನಾದರೂ ಜೋಡಿ ಕೊಡಬೇಕಿದ್ರೂ ಕೂಡ ಅವರು ಮಾಹಿತಿಯನ್ನು ತಿಳಿಸಿದ ಕೂಡಲೇ ಒಂದು ಅಧಿಕಾರಿ 10 ಕಡೆಗೆ ಹೋಗಿ ಆ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸಗಳು ಮಾಡ್ಬೋದು. ಹಿಂದೆ ಏನಾಗ್ತೈತಪ್ಪ ಅಂತ ಹೇಳಿದ್ರೆ ಒಬ್ಬರು ಒಂದು ಗ್ರಾಮಕ್ಕೆ ಇಲ್ಲಾಂದ್ರೆ 2-3 ಗ್ರಾಮಕ್ಕೆ ಒಬ್ಬ ಪಶು ವೈದ್ಯಾಧಿಕಾರಿ ಇದ್ದರೆ ಅವರು ಈ ಗ್ರಾಮಕ್ಕೂ ಸರ್ವಿಸ್ ಮಾಡೋಕ್ಕಾಗಲ್ಲ, ಮತ್ತು ಅಲ್ಲಿ ಅವರಿಗೆ ಆ ಸೇವೆಯನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಪಶು ಶಕಿಯರ ಜೊತೆ ಪಶು ಆಂಬ್ಯುಲೆನ್ಸ್ ಕೂಡ ಈ ಭಾಗಕ್ಕೆ ಒಂದು ಬಂದಿದೆ. ಎಲ್ಲ ಕಡೆಗೆ ಪಶುಗಳಿಗೆ ಈ ಏನು ಸಂಗೋಪನಾ ಕೆಲಸ ಮಾಡ್ತಾರೆ ಅವರಿಗೆ ಪೂರಕವಾಗಿ ಈ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಕೂಡ ಇವತ್ತು ಮಾಡ್ತಾ ಇದೆ. ಇವಾಗಲೇ ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆ. ಬಹುಶಃ ಇಲ್ಲಿ ಕೂತಿರುವಂಥ ಎಲ್ಲ ಮಹಿಳೆಯರಿಗೆ 2,000 ರೂಪಾಯಿ ಅವರವರ ಅಕೌಂಟಿಗೆ ಬರುವಂಥ ಕೆಲಸ ಇವಾಗಲೇ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಕರೆಂಟ್ ಬಿಲ್ ಉಚಿತ ಆಗಿರುವಂಥದ್ದು, ಎಲ್ಲ ಮಹಿಳೆಯರಿಗೆ ಬಸ್ಸಲ್ಲಿ ಹೋಗಲಿಕ್ಕೆ ಫ್ರೀ ಸಿಕ್ಕಿರುವಂಥದ್ದು, ಆ ನಂತರ ಅಕ್ಕಿದು ಏನು ದುಡ್ಡಿದೆ ಅದು BPL ಕಾರ್ಡ್ದಾರರಿಗೆ ಅವರ ಅಕೌಂಟಿಗೆ ಬೀಳುವಂಥದ್ದು. ಒಟ್ಟು ಮಹಿಳೆಯರ ಕೈಯನ್ನು ಗಟ್ಟಿ ಮಾಡಬೇಕು, ಮಹಿಳೆಯ ಮನೆಯ ಶಕ್ತಿ ಅನ್ನುವ ವಿಚಾರದಿಂದ ಅದಕ್ಕೆ ಉತ್ತೇಜನ ಕೊಡುವಂಥ, ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಗಟ್ಟಿ ಮಾಡುವಂಥ ಕೆಲಸ ಈ ಸರ್ಕಾರ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಪಶು ಶಕಿಯರು ಪಶು ಆರೋಗ್ಯ ಸೇವೆ ಮತ್ತು ಇಲಾಖೆಯ ಸವಲತ್ತುಗಳನ್ನು ಜನರಿಗೆ ತಲುಪಿಸುವಂಥದ್ದು, ಜಾನುವಾರುಗಳ ಜನನ ಮತ್ತು ಮರಣಗಳನ್ನು ತಿಳಿಸುವಂಥದ್ದು, ಜಾನುವಾರುಗಳಿಗೆ ರೋಗೋದ್ರೇಕ ಕಂಡು ಬಂದಲ್ಲಿ ಹತ್ತಿರದ ಪಶು ವೈದ್ಯಕೀಯ ಸಂಸ್ಥೆಗೆ ತಿಳಿಸುವಂಥದ್ದು, ಲಸಿಕೆಗಳನ್ನು ವಿತರಣೆ ಮಾಡುವಂಥದ್ದು, ಇಲಾಖೆಗಳಲ್ಲಿ ಹಲವು ಕಾರ್ಯಕ್ರಮಗಳು ಬರ್ತದೆ. ಈಗ ನಮ್ಮ ಇವರು ಧರ್ಮಪಾಲರವರು ಹೇಳಿದ ಹಾಗೆ ಕೆಲವು ಯೋಜನೆಗಳು ಈ ಪಶು ಇಲಾಖೆಯಲ್ಲಿ ಇದೆ. ಉತ್ತಮ ತಳಿಯ ಆಡು ಮತ್ತು ಕುರಿ, ಹಂದಿ ಸಾಕಾಣೆಗೆ ಪ್ರೋತ್ಸಾಹ ಕೊಡುವಂಥದ್ದು, ಕೋಳಿ ಸಾಕಾಣೆಗೆ, ನಾಟಿ ಕೋಳಿ ಸಾಕಾಣೆಗೆ ಪೂರಕವಾಗಿ ಕೆಲಸ ಮಾಡುವಂಥದ್ದು, ಗಿರಿರಾಜ ತಳಿಯನ್ನು ಕೊಡುವಂಥದ್ದು,
ತಾಂತ್ರಿಕ ಸಲಹೆಯನ್ನು ನೀಡಿ ರೈತರಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಮೇಲಕ್ಕೆ ತರುವಂಥದ್ದು. ಹತ್ತಾರು ಯೋಜನೆಗಳು, ಸರ್ಕಾರದ ಯೋಜನೆಗಳು ಅದು ಒಂದು ಬೌಂಡ್ರಿ ಒಳಗೆ ಗೊತ್ತಿದ್ದವರಿಗೆ ಮಾತ್ರ ಗೊತ್ತಿರುವಂಥದ್ದು ನಾವು ಕಂಡಿದ್ದೇವೆ. ಇದು ಎಲ್ರಿಗೂ ಗೊತ್ತಾಗಬೇಕು, ಎಲ್ಲ ಮನೆಯವರಿಗೆ ಇದರ ಪ್ರಯೋಜನಗಳನ್ನು ಪಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಈ ಪಶು ಸಖಿಯರ ಈ ಕಾರ್ಯಕ್ರಮವನ್ನು ಅವರ ಅಪಾಯಿಂಟ್ಮೆಂಟನ್ನು ಮಾಡಿ ಸುಮಾರು 20 ಜನರನ್ನು ನಮ್ಮ ಪ್ರಮುಖರಿಗೆ ಕೂಡ ಗೊತ್ತಿರಲಿ ಅಂತ. ಇನ್ನು ಮುಂದಿನ ದಿವಸಗಳಲ್ಲಿ ಈಗ ನಾವು ಇದಕ್ಕೆ ಸರ್ಕಾರಕ್ಕೆ ಒಂದು ಹೊಸ ಇದಕ್ಕೆ ಅಡಿಷನಲ್ ಆಗಿ ಪಶು ಸಖಿಯರಿಗೆ ಇನ್ನು ಸ್ವಲ್ಪ ಅವರ ಕೈಯನ್ನು ಗಟ್ಟಿ ಮಾಡಿ ಸರ್ಕಾರದ ಯೋಜನೆಗಳು ಏನಿದೆ, ನಮ್ಮದು 5 ಗ್ಯಾರಂಟಿಗಳಿದೆ, ಯಾರ ಮನೆಗೆ ಅದು ತಲುಪಲಿಲ್ಲ ಅದನ್ನು ಕೂಡ ಇವರ ಮುಖಾಂತರ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು. ಯಾಕಂತೇಳಿದ್ರೆ ಈ ಪಶು ಸಖಿಯರಿಗೆ ಇಷ್ಟೇ ಕೆಲಸ ಕೊಟ್ಟರೆ ಸಾಕಾಗ್ಲಿಕ್ಕಿಲ್ಲ. ಒಂದು ಗ್ರಾಮದಲ್ಲಿ 10 ಜನ ಹಸು ಸಾಕ್ಬೋದು, 15 ಜನ ಹಸು ಸಾಕ್ಬೋದು. ಅವರಿಗೆ ಕೊಡುವಂಥ ಗೌರವಧನವನ್ನು ಕಡಿಮೆ, ಅದು ನಮಗೆ ಗೊತ್ತಿದೆ. ಅವರಿಗೆ ಕನಿಷ್ಠ 3,000 ರೂಪಾಯಿ ಗೌರವಧನ ಅದು ಈಗ ಆರಂಭದಲ್ಲಿ ಆಗಿದೆ. ಆ 3,000 ಇನ್ನು ಸ್ವಲ್ಪ ಹೆಚ್ಚಿಸಿ ಆಂಧ್ರ ಪ್ರದೇಶದಲ್ಲಿ ಒಂದು ಮೊಹಮ್ಮದ್ ಡಾಕ್ಟ್ರೆ, ಆಂಧ್ರ ಪ್ರದೇಶದಲ್ಲಿ ಒಂದು ಕಾನೂನು ಇದೆ. ಪ್ರತಿ ಗ್ರಾಮದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಜನ ಅಪಾಯಿಂಟ್ ಮಾಡಿ ಅವರಿಗೆ 5,000 ರೂಪಾಯಿ ದುಡ್ಡು ಕೊಡ್ತಾರೆ. ಸರ್ಕಾರದಿಂದ ಬರುವಂಥ ಯೋಜನೆಗಳು ಈ VAಗಳ ಹತ್ರ ಹೇಳೋದು, PDOಗಳ ಹತ್ರ ಹೇಳೋದು, ಅವರು ಅರ್ಧಂಬರ್ಧ ಮಾಡೋದು, ಈ ಕೆಲಸಗಳೆಲ್ಲ ಅಲ್ಲಿ ಜನರಿಗೆ, ಪಾಪದವರಿಗೆ, ಬಡವರಿಗೆ ಮುಟ್ಟುವುದು ಕಷ್ಟ ಅಂತ ಪ್ರತಿ ಒಂದು ಗ್ರಾಮದಲ್ಲಿ ಒಂದು ವಾರ್ಡಿನಲ್ಲಿ 5,000 ರೂಪಾಯಿ ಕೊಡ್ತಾರೆ. ಒಬ್ಬರನ್ನು ಅಪಾಯಿಂಟ್ ಮಾಡ್ತಾರೆ. ಅವರು ಬರೀ ಸರ್ಕಾರದಿಂದ ಬರುವಂಥ ಯೋಜನೆಗಳನ್ನು ಮನೆಗೆ ಮುಟ್ಟಿಸುವುದು ಮಾತ್ರ ಅವರ ಕೆಲಸ, ಬೇರೆ ಏನಿಲ್ಲ. ಈಸ್ ವರ್ಕಿಂಗ್ ಆಸ್ ಎ ಏಜೆಂಟ್ ಆಫ್ ದ ಗೌರ್ಮೆಂಟ್. ಸೊ ಪಶು ಸಖಿಯವರಿಗೆ ಸ್ವಲ್ಪ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅವರ ಕೈಯನ್ನು ಸ್ವಲ್ಪ ಗಟ್ಟಿ ಮಾಡಿದರೆ ಸರ್ಕಾರದಿಂದ ಬರುವಂಥ, ನಾನು ಈಗಲೇ ಅದೇ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ, ಮುಂದಿನ ದಿವಸಗಳಲ್ಲಿ ಈ ಏನೇನಿದೆ ಪ್ರತಿ ಮನೆಗೆ ಅದನ್ನು ಮುಟ್ಟಿಸುವಂಥ ಕೆಲಸ, ಸರ್ಕಾರದ ಯೋಜನೆಗಳನ್ನು ಮುಟ್ಟಿಸುವಂಥ ಕೆಲಸ ಕೂಡ ಇವರ ಮುಖಾಂತರ ಮಾಡಿದರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿ ಇವತ್ತು ರಬ್ಬರ್ ಮ್ಯಾಟ್, ನಮ್ಮ ಪಶು ವೈದ್ಯಕೀಯ ಪಶು ಸಂಗೋಪನಾ ಇದಿದೆ ನಮ್ಮ ಕೊಯ್ಲದಲ್ಲಿ, ಜಾನುವಾರು ಸೌಹಾರ್ದ ತರಬೇತಿ ಕೇಂದ್ರ, ಇದರಲ್ಲಿ ನಮ್ಮ ವೆಟರ್ನರಿ ಕಾಲೇಜ್ ಪಶು ಸಂಗೋಪನಾ ಇಲಾಖೆಯಿಂದ ಪಶು ವೈದ್ಯಕೀಯ ಕಾಲೇಜು ಆರಂಭ ಮಾಡಿ ನನ್ನ ಪ್ರಕಾರ 14 ವರ್ಷ ಆಯಿತು. 14 ವರ್ಷದಲ್ಲಿ ಈ ಹಿಂದಿನ BJP ಸರ್ಕಾರ ಏನಿತ್ತು ಅದರ ಆ ಕಾಲದಲ್ಲಿ ಯಾವುದೇ ಒಂದು ಕೆಲಸಗಳಲ್ಲಿ ಆಗಲಿಲ್ಲ. ಅದಕ್ಕೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಇರುವಾಗ ಇವರು ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರುವಾಗ ಅದಕ್ಕೆ 100 ಕೋಟಿ ಕೊಡುವ ಮುಖಾಂತರ ಒಳ್ಳೆ ರೀತಿಯ ಬಿಲ್ಡಿಂಗನ್ನು ಅಲ್ಲಿ ಕಟ್ಟಿ ಆನಂದ ಬಂದ BJP ಸರ್ಕಾರ 5 ವರ್ಷದಲ್ಲಿ ಅದು ಧೂಳು ಹಿಡಿಯುವಾಗೆ ಮಾಡಿದ್ದನ್ನು ನಾವು ನೋಡಿದ್ದೇವೆ. ನಾವು ಪುನಃ ಹೋಗಿ ನಾನು ಮೊನ್ನೆ ಶಾಸಕರ ನಂತರ ಇದನ್ನು ವಿಧಾನಸಭೆಯಲ್ಲಿ ಕೂಡ ಮಾತಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇವಾಗಲೇ ಅಲ್ಲಿ ಅದಕ್ಕೆ ಬೇಸಿಕ್ ರಿಕ್ವೈರ್ಮೆಂಟ್ ಏನಂದರೆ 130 crores ರಿಕ್ವೈರ್ಮೆಂಟ್ ಕೊಟ್ಟಿದ್ದು, 130 ಕೋಟಿಯ ಅವರು ವೆಚ್ಚವನ್ನು ಇದಕ್ಕೆ ಬೇಕು ಅಂತ ಕೊಟ್ಟಿದ್ದರು. ಅದರಲ್ಲಿ 15 ಕೋಟಿಯ ಏನು ಬೇಕಿದೆ ಈಗ ಬೇಸಿಕ್ ರಿಕ್ವೈರ್ಮೆಂಟ್ ಸ್ಟಾರ್ಟ್ ಮಾಡಲಿಕ್ಕೆ ಅದನ್ನು ಸರ್ಕಾರದಿಂದ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಯಲ್ಲಿ ಇನ್ನೊಂದು ಮನವಿಯನ್ನು ಕೊಟ್ಟಿದ್ದರು, ಅವರಿಗೆ ಅಲ್ಲಿ ಫ್ಯಾಕಲ್ಟೀಸ್ 248 ಜನ ಫ್ಯಾಕಲ್ಟೀಸು ಬೇಕು ಅನ್ನುವಂಥ ವಿಚಾರವನ್ನು ಕೂಡ ನನ್ನ ಗಮನಕ್ಕೆ ತಂದಿದ್ದರು. ಅದನ್ನು ಕೂಡ ಆರ್ಥಿಕ ಇಲಾಖೆಯಲ್ಲಿ ಮಾತಾಡಿ ಅದಕ್ಕೆ ಎಷ್ಟು ಕೊಟ್ಟು ನನ್ನ ಪ್ರಕಾರ 188 190 ಫ್ಯಾಕಲ್ಟೀಸ್ಗೆ ಇಮಿಡಿಯೇಟ್ಲಿ ಸಾಕು, ಅದನ್ನು ಕೂಡ ಆರ್ಥಿಕ ಇಲಾಖೆಯಲ್ಲಿ ಪಾಸ್ ಮಾಡಿ ಅದನ್ನು ಮಂಜೂರು ಮಾಡುವಂಥ ಕೆಲಸಗಳು ಆಗಿದೆ. ಮೊನ್ನೆ ತಾನೇ ಅಲ್ಲಿಯ VC ಆಗಿ ಕರಿಯಪ್ಪ ಅಂತ VC ಇದ್ದಾರೆ, ಅವರು ನನಗೆ ಫೋನ್ ಮಾಡಿ, ಸರ್ ನೀವು ಎರಡನ್ನೂ ನಮಗೆ ಕೊಡುವಂಥ ಕೆಲಸಗಳಾಗಿದೆ, ನಮಗೇನು ಅದನ್ನು ಆರಂಭಿಸಬೇಕಿದೆ, ಅದಕ್ಕೆ ರಸ್ತೆಯ ಒಂದು ಅಗತ್ಯ ಇದೆ, ಅದಕ್ಕೆ 3 ಕೋಟಿ ರೂಪಾಯಿಯನ್ನು ಕೊಟ್ಟರೆ ನಾವು ಇಮಿಡಿಯೇಟ್ ಪಶು ವೈದ್ಯಕೀಯ ಕಾಲೇಜನ್ನು ಆರಂಭ ಮಾಡ್ತೀವಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಅದು ಕೂಡ ಪ್ರಸ್ತಾವನೆ ಬಂದ ಕೂಡಲೇ ಆ 3 ಕೋಟಿಯನ್ನು ಕೂಡ ಕೊಟ್ಟು ಮಂಜೂರು ಮಾಡಿಸಿ ಕೂಡಲೇ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಅಲ್ಲಿ ಪಶು ವೈದ್ಯಕೀಯ ಕಾಲೇಜನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಪಶು ಸಖಿಯರಿಗೂ ಕೂಡ ಅಲ್ಲಿ ಹೆಚ್ಚಿನ ಕೆಲಸಗಳು ಆಗ್ತದೆ. ಜೊತೆಯಲ್ಲಿ ಅಲ್ಲಿ ಪಶು ವೈದ್ಯಕೀಯ ಕಾಲೇಜಿಂದ ಬರುವಲ್ಲಿ ಬೇಕಾದಷ್ಟು ಡಾಕ್ಟರ್ಗಳಲ್ಲಿ ಬರುವುದರಿಂದ ಎಮರ್ಜೆನ್ಸಿ ಯಾವುದೇ ವಿಚಾರಗಳಿದ್ದರೆ ನಾವು ಅಲ್ಲಿ ಅದನ್ನು ಮಾಡುವಂಥ, ಅಲ್ಲಿ ತರಬೇತಿ ಇರ್ಬೋದು, ಇಲ್ಲ ಇವರಿಗೂ ತರಬೇತಿ ಕೊಡುವಂಥ ಕೆಲಸಗಳಾಗಿದೆ. ಆ ಪ್ರಯೋಜನವನ್ನು ಪಡ್ಕೊಳ್ಳುವಂಥ ಕೆಲಸಗಳನ್ನು ನಾವು ಮಾಡಬಹುದಾಗಿದೆ. ಒಟ್ಟಿನಲ್ಲಿ ಅಲ್ಲಿ ಇನ್ನಿರುವಂಥ 680 ಎಕರೆಯಲ್ಲಿ ನಾವು ಬೇರೆ ಬೇರೆ ಪ್ರೈವೇಟ್ PPP ಮಾಡಲಲ್ಲಿ ಒಂದಷ್ಟು ಕಂಪನಿಗಳಿಗೆ ಅದನ್ನು ಕೊಟ್ಟು ಅಲ್ಲಿ ಪಶು ಸಂಬಂಧಪಟ್ಟದ್ದು, ಈಗ ಹಂದಿ, ದೊಡ್ಡ ಹೈಬ್ರಿಡ್ ಹಂದಿ ಸಾಕ್ಬೋದು, ಚಿಕನ್, ಕೋಳಿ ಪ್ರಾಸೆಸಿಂಗ್ ಯೂನಿಟ್ ಮಾಡಿದರೆ ಅದಕ್ಕೆ 1500 ಜನ ಅಲ್ಲಿ ಒಳಗಡೆ ಕೆಲಸ ಮಾಡುವಂಥ ಉದ್ಯೋಗ ಸೃಷ್ಟಿ ಆಗ್ತದೆ. ಬರೀ ಪ್ರಾಸೆಸಿಂಗ್ ಯೂನಿಟ್ ಮಾಡಿ
ಚಿಕನ್ ಏನು ನೀವು ಕೆಂಟಗಿ ಚಿಕನ್ ಇದೆ, ಬೇರೆ ಬೇರೆ ಚಿಕನ್ ಬೇರೆ ಕಂಪನಿ ಅವರಿಗೆ ಸೈಜ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡಿದರೆ, ಇಲ್ಲಿ ಬೇಕು ಎಕ್ಸ್ಪೋರ್ಟ್ ಮಾಡಲಿಕ್ಕೂ ನಮ್ಮ ಹತ್ರ ಬಂದರಿದೆ. ಪ್ರಾಸೆಸಿಂಗ್ ಯೂನಿಟ್ ಮಾಡಿದರೆ 1500 ಜನರಿಗೆ ಹೊಲಗೆ ಕೆಲಸ ಸಿಗ್ತದೆ. ಆಲ್ರೆಡಿ ಈಗ ದಾವಣಗೆರೆಯಲ್ಲಿ ಇದೆ, ಅದನ್ನು ನಾವು ಸ್ಟಡಿ ಮಾಡಿ ಬಂದಿದ್ದೀವಿ. ಆನಂತರ ಹೊರಗಡೆಯಿಂದ ಸುಮಾರು 250 ಇಂದ 300 ಜನರಿಗೆ ಕೆಲಸ ಸಿಗುವಂಥದ್ದು ಆಗ್ತದೆ. ಆನಂತರ ಹಂದಿ ಸಾಕುವವರಿಗೆ ಸ್ಲಾಟ್ರಿಂಗ್, ನಾವು ಇಲ್ಲಿ ಎಲ್ಲಾದರೂ ಸ್ಲಾಟ್ರಿಂಗ್ ಸರಿಯಾಗಿಲ್ವಾ ಅಂದರೆ ಹಂದಿ ಮತ್ತು ಕೋಳಿ ಮತ್ತು ಮೇಕೆ ಇದಕ್ಕೆಲ್ಲ ಸ್ಲಾಟ್ರಿಂಗ್ ವ್ಯವಸ್ಥೆಗಳಿಲ್ಲ, ಅದಕ್ಕೂ ಕೂಡ ಮಾಡುವಂಥ ಉದ್ದೇಶ ಅಲ್ಲಿ ಇದೆ. ಜೊತೆಯಲ್ಲಿ ಕುರಿಗಳು, ಮೇಕೆ ಇಲ್ಲಿ ಇವ್ರೇನು ಮಾಡ್ತಾರೆ, ಅದು PPP ಮಾಡಲು ಮಾಡಿ ಹೋಗಿದೆ, ಅದನ್ನು ಅಪ್ರೂವಲ್ ಮಾಡಿ ಈಗ ಟೆಂಡರ್ ಅಪ್ರೂವಲ್ ಮಾಡಿ ಸರ್ಕಾರಕ್ಕೆ ಯಾವುದೇ ಹಣದ ಒತ್ತಡ ಇಲ್ಲದೆ ಅಲ್ಲಿ ಒಂದು 30, 40, 50 ಎಕರೆಯನ್ನು ನಾವೀಗ KMFಗೆ ಒಂದು 50 ಎಕರೆ ಜಾಗೆಯನ್ನು ಅಲ್ಲಿ ಕೊಟ್ಟರೆ, ಒಳ್ಳೆ ತಳಿಯ ಹಸುಗಳನ್ನು ಸಾಕಿದರೆ, ನಮ್ಮ ಈ ಭಾಗದವರೆಲ್ಲ ಹಸುಗಳನ್ನು ಸಾಕ್ತಾರೆ, ಅವ್ರಿಗೆ ಒಳ್ಳೆ ತಳಿಯನ್ನು ಅಲ್ಲಿ ಕೊಡುವಂಥ ಕೆಲಸಗಳಾದರೆ ಬಹುಶಃ ಇದು ಒಂದು ಅನಿಮಲ್ ಹಬ್ಬ ಜೊತೆಯಲ್ಲಿ ಅಲ್ಲಿ ಕೃಷಿ ಕೂಡ ಬೆಳೆಯುವಂಥ ಕೆಲಸಗಳು ಆಗ್ಬೋದು. ಆ ನಿಟ್ಟಿನಲ್ಲಿ ಈ ಕೆಲಸಗಳೆಲ್ಲ ನಡೀತಾ ಇದೆ. ನಾವು ಇಲಾಖೆಯವರಿಗೂ ಕೂಡ ಹೇಳುವುದಾಗಿ, ನೀವು ಯಾವುದೇ ಯೋಜನೆಗಳು ಬಂದರೆ ಇಂಥ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ, ಮಾಧ್ಯಮದ ಮುಖಾಂತರ, ಮೊದಲು ಏನಿತ್ತು ಏನು ಈ ಪ್ರಯೋಜನಗಳನ್ನು ಪಡ್ಕೊಳ್ಳುವಂಥದ್ದು, ಇಲ್ಲ ನನಗೆ ಸಂಬಂಧ ಇದ್ದರೆ, ನಮ್ಮ ಪರಿಚಯ ಇದ್ದರೆ ನಮ್ಮ ಪಾರ್ಟಿಯವರಿಗೆ ಕೊಡುವಂಥದ್ದು ವಿಚಾರಗಳನ್ನು ನಾನು ನೋಡಿದ್ದೀನಿ. ಮೊನ್ನೆ ಲೀಸ್ಟ್ ಬಂದಾಗಲೂ ಹಾಗೆ ನನ್ನ ಪರಿಚಯದವರು, ನನ್ನ ಸಂಬಂಧವರು, ನಮಗೆ ಗೊತ್ತಿದ್ದವರು ಈ ಪ್ರಯೋಜನಗಳನ್ನು ಪಡ್ಕೊಳ್ಳುವಂಥದ್ದು ಆಗಿದೆ. ಮುಂದಿನ ದಿವಸಗಳಲ್ಲಿ ಅದು ಆಗಬಾರ್ದು. ಇದು ಎಲ್ರಿಗೂ ಮಾಧ್ಯಮದ ಮೂಲಕ ಏನೇ ಯೋಜನೆಗಳು ಬಂದರೆ ಅದು ಗೊತ್ತಾಗಬೇಕು. ಬಡವರು, ರೈತರು ಕೂಡ ಈ ಪ್ರಯೋಜನವನ್ನು ಪಡ್ಕೊಳ್ಳುವಂಥದ್ದು ಆಗಬೇಕು. ಯಾಕಂತ ಹೇಳಿದ್ರೆ ಅಷ್ಟೊಂದು ಜನ ಏನು ಹಸುಗಳನ್ನು ಸಾಕ್ತಾ ಇದ್ದಾರೆ, ಅವರು ಕಷ್ಟದಿಂದ ಬೆಳಿಗ್ಗೆ ಹಸು ಸಾಕಿದರೆ ಖಂಡಿತ ಅದರಲ್ಲಿ ಲಾಭ ಇಲ್ಲ. ನನ್ನ ಮನೆಯಲ್ಲಿ ನನ್ನ ತಾಯಿ ಸಾಕ್ತಾರೆ 3-4, ಅವ್ರಿಗೆ ಊಟ ಇಲ್ಲಾದರೂ ಪರವಾಗಿಲ್ಲ, ಹಸು ಬೇಕು. ಈಗ ಅವರು ಎದ್ರಿಂದ ಅವರು ಆ ಕಡೆ ಹೋಗೋದು ಕಷ್ಟ ಆದರೂ ಅವರು ಅದನ್ನು ಮಾರಲಿಕ್ಕೆ ಅಂತೂ ಬಿಡುವುದೇ ಇಲ್ಲ. ಒಂದು ಹನ್ನೊಂದು ಇತ್ತು, ಈಗ ಅದನ್ನು ತಂದು ಆರಕ್ಕೆ ನಿಲ್ಲಿಸಿದ್ದೇನೆ. ದಾರನ್ನು ಬಿಡುವುದಿಲ್ಲ ಅವರು. ಅವರ ಊಟಕ್ಕೆ ಇಲ್ಲದಿದ್ದರೂ ಅವ್ರಿಗೆ ಹಸು ಬೇಕು. ಒಂದು ಹಸುಗೆ ಅಲ್ಲಿ 5 ಲೀಟ್ರ್ ಹಾಲು ಸಿಕ್ಕಿದ್ರೆ ಅದಕ್ಕೆ ಖರ್ಚು ಮಾಡುವಂಥದ್ದು ಡಬಲ್. ಆದರೂ ಅದೇನು ತೊಂದರೆ ಇಲ್ಲ ಅವ್ರಿಗೆ. ಬೇಕಾದೊಂದು ಪ್ರೀತಿಯಲ್ಲಿ ಸಾಕುವಂಥದ್ದು. ಅದು ಆರ್ಥಿಕವಾಗಿ ಇವತ್ತು ಕೂಡ ಅದು ಮುಂದೆ ಬಂದಿಲ್ಲ. ಅದು ಕೂಡ ಆರ್ಥಿಕವಾಗಿ ಅದನ್ನು ಮ್ಯಾಚ್ ಮಾಡುವಂಥ ಅವಶ್ಯಕತೆ ಇದೆ. ಇವತ್ತು ಅವ್ರಿಗೆ 35, 40 ರೂಪಾಯಿಯನ್ನು 30 ರೂಪಾಯಿಗೆ 32 ರೂಪಾಯಿಗೆ ಹಾಲು ಖರೀದಿ ಮಾಡ್ತಾರೆ. ಅವರು ಅದಕ್ಕೆ ಹಿಂಡಿ ಹಾಕುವಂಥದ್ದು, ಅದಕ್ಕೆ ಗೊಬ್ಬರ ಹಾಕುವಂಥದ್ದು, ಅದರ ಕೆಲಸ ನೋಡಿದರೆ ಅದು ಖಂಡಿತ ಅದು ಆರ್ಥಿಕವಾಗಿ ವಯಬಲ್ ಅಲ್ಲ. ಆದರೂ ಕೂಡ ಪ್ರೀತಿಯಿಂದ ಹಸು ಬೇಕು ಅನ್ನೋ ರೀತಿಯಲ್ಲಿ ಅವರು ಸಾಕ್ತಾ ಇದ್ದಾರೆ. ಇನ್ನಷ್ಟು ಯೋಜನೆಗಳು ಬಹುಶಃ ಹಸು ಸಾಕುವವರಿಗೆ ಕೊಡುವಂಥ ಕೆಲಸಗಳು ಸರ್ಕಾರದಿಂದ ಆಗಬೇಕು. ಇಲ್ಲಾಂತಾದರೂ ವಯಾ ಮೀಡಿಯಾ ಅಂತ ಇಕಾನಮಿಕಲ್ ವಯಾ ಮೀಡಿಯಾ ಅವರಿಗೆ ಆಗಬೇಕು. ಹಾಲಿಗೆ ಒಳ್ಳೆ ರೇಟ್ ಕೊಡುವಂಥ ಕೆಲಸಗಳು ಆಗಬೇಕು. ನಾವು ಈಗ KMF ಅನ್ನು ಬಹುಶಃ ಪುತ್ತೂರಿಗೆ ತಂದರೆ 1 ಲೀಟ್ರಲ್ಲಿ ಅವ್ರಿಗೆ 4 ರೂಪಾಯಿ ಉಳಿತದೆ ಅಂತ ಹೇಳಿದ್ದಾರೆ. ನಾವು ಹೇಳಿದ ಈ ಭಾಗದವರಿಗೆ 4 ರೂಪಾಯಿ ಲೀಟ್ರಿಗೆ ಕೊಟ್ಟರೆ ಈ ಭಾಗದ ಎಲ್ಲ ಹಾಲು ಯಾರು ಕೊಡ್ತಾರೆ ಅವ್ರಿಗೆ ಪ್ರಯೋಜನ ಆಗ್ಬೋದು ಅಂತ ನಮ್ಮ ಸಹಾಯ ಆಗ್ತದೆ ಅಂತ ಅಲ್ಲ. ಆದರೂ ಒಳ್ಳೆ ರೀತಿಯಲ್ಲಿ ಇಂಥ ಉದ್ಯಮಗಳು ಈ ಬಗ್ಗೆ ಬರಲಿ. ಒಟ್ಟಿನಲ್ಲಿ ನಿಮ್ಮ ಇಲಾಖೆಯಿಂದ ಆಗುವಂಥ ಎಲ್ಲ ಕೆಲಸಗಳು, ಯೋಜನೆಗಳು ಬಡವರಿಗೆ ಮುಟ್ಟಬೇಕು, ಪ್ರತಿ ಮನೆಯವರಿಗೆ ಮುಟ್ಟಬೇಕು. ಮನೆಯವರಿಗೆ ಮುಟ್ಟಿಸುವಂಥ ಕೆಲಸಗಳನ್ನು ಪಶು ಸಖಿಯರು ಮಾಡಬೇಕು. ನಿಮ್ಮ ಜವಾಬ್ದಾರಿಯುತವಾಗಿ ಮಾಡಿದರೆ ನೀವು ಈಗ ಆರಂಭದಲ್ಲಿ ಎಲ್ಲ ಇಲಾಖೆಯಲ್ಲಿ ತಗೊಂಡೋಗಿ ಶುರುವಿಗೆ ನಿಮ್ಮನ್ನು ನೇಮಕ ಮಾಡ್ತಾರೆ, ಒಂದು ಮಿನಿಮಮ್ ಕೊಟ್ಟು. ಮುಂದಿನ ದಿವಸಗಳಲ್ಲಿ ನೀವು ಹೆಚ್ಚಿನ ಅನುದಾನವನ್ನು ತರುವಂಥ ಕೆಲಸ ಒಂದು ವರ್ಷದ ಕೂಡಲೇ ನೀವು ಕೂಡ ನನಗೆ ಮನವಿ ಕೊಡ್ತೀರಿ, ಸರ್ 1 ವರ್ಷ ಆಯ್ತು ಕೆಲಸ ಮಾಡೋದು, ನಮ್ಮನ್ನು ಪರ್ಮನೆಂಟ್ ಮಾಡಿ ಅಂತ. ಇದು ನಿಮಗೆ ಪರ್ಮನೆಂಟ್ ಆದರೆ ನಮಗೆ ಖುಷಿ, ನಮಗೇನು ಖುಷಿ ಅಂತ ಅಲ್ಲ. ನಮ್ಮವರು, ನಮ್ಮ ಭಾಗದವರು, ನಮ್ಮ ಜನರಿಗೆ ಕೈಗೆ ಕೆಲಸ ಸಿಗಬೇಕು ಅನ್ನೋ ಅಷ್ಟು ಜನ ಬಂದರು ನಮಗೆ ಪರ್ಮನೆಂಟ್ ಮಾಡಬೇಕು ಅಂತ. ಒಳ್ಳೆಯ ಕೆಲಸ, ನಮ್ಮದವರೆಗೆ ನಮಗೆ ತುಂಬ ಸಂತೋಷ. ಆ ಪ್ರಯತ್ನವನ್ನು ನಾವು ಮಾಡ್ತೇವೆ. ಜೊತೆಯಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಬಡವರಿಗೆ ಅಂತೂ ಹೋಗಿ ಸರ್ಕಾರದಿಂದ ಬರುವ ಯೋಜನೆಗಳನ್ನು, ಈ ಮ್ಯಾಟ್ಗಳು, ಬೇರೆ ಬೇರೆ ಯೋಜನೆಗಳು ಏನು ಬರ್ತದೆ. ಈಗ ಫಿಶರೀಸ್ ಡಿಪಾರ್ಟ್ಮೆಂಟಿಂದ ಒಂದಷ್ಟು ಯೋಜನೆಗಳಿದೆ, ಅದನ್ನು ಕೂಡ ಎಲ್ಲ ಕಡೆ ಹೋಗ್ತಾ ಇಲ್ಲ. ತುಂಬ ಜನರಿಗೆ ಮೀನು ಸಾಕೋದು ಏನಂತಲೇ ಗೊತ್ತಿಲ್ಲ. ಅಷ್ಟು ಪ್ರತಿ ಇಲಾಖೆಯಿಂದ ಯೋಜನೆ ಇದೆ. ಒಲ್ಲೊಂದು CPCRI ಅಂತ ಇದೆ, ಇಲ್ಲಿದೆ 450 ಎಕರೆಯಲ್ಲಿ, ಅಲ್ಲೊಂದಿದೆ. ಏನಾದರೂ ಅವರು ಕೆಲಸ ಮಾಡೋದು ನೋಡಿದರೆ ಅಲ್ಲಿ ಎಷ್ಟು ಜನರಿಗೆ ಸರ್ಕಾರ ಸಂಬಳ ಕೊಡ್ತಾರೆ. ಮೊನ್ನೆ ನಾನು ಬೇರೆ ಬೇರೆ ಕಡೆ ಉಲ್ಲೇಖ ಮಾಡಿದೆ, ಅವರನ್ನು ಮಾರ್ಕೆಟ್ ಫೀಲ್ಡಿಗೆ ಹಾಕಿ ಅವರು ಅಲ್ಲಿಂದ ಹೊರಗೆ ಬರಲಿ. ಒಳಗೆ ಕೂತ್ಕೊಂಡು ಏನು ಸಂಶೋಧನೆ ಮಾಡ್ತಾರೆ. ಇಲ್ಲಿ ಹಳದಿ ರೋಗ ಹಾಗೇನೇ ಇದೆ, ಇಲ್ಲಿ ಬೇರೆ ಬೇರೆ ರೋಗಗಳು ಹಾಗೇನೇ ಇದೆ. ಅಡಿಕೆಗೆ ಏನು, ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್ ಫಾರ್ ದ ಅರೆಗನೆಟ್? ನಥಿಂಗ್. ಅವರಲ್ಲಿ 600 ಎಕರೆಯಲ್ಲಿ ತೆಂಗಿನ ಬೆಳೀತಾರೆ. ಎಲ್ಲಿದೆ ತೆಂಗು? ಎಲ್ಲಾದರೂ ನಾನೊಂದು ಅಷ್ಟು ಗಿಡ ತಂದು ನಾಟಿದ್ದೀನಿ, ಯಾವುದು ಪ್ರಯೋಜನ ಇಲ್ಲ.
ಅಲ್ಲಿಂದ ಮೇಲೆ ಫಾರ್ಮಿಂದ ನಡ್ತಂದ್ರೆ ಅದ್ರ ಪ್ರಯೋಜನ ಆಗ್ತದೆ. ಸೊ ದೇ ಹ್ಯಾವ್ ಟು ಕಮ್ ಔಟ್. ನಾವು ಹೊರಗೆ ಬರಬೇಕು ಅಂತ ನಾನು ಹೇಳುದು. ಪಬ್ಲಿಕ್ಗೆ ಬರಬೇಕು, ಪಬ್ಲಿಕ್ಗೆ ಪ್ರಯೋಜನ ಆಗಬೇಕು. ಕೋಟಿಗಟ್ಟಲೆ ಅಲ್ಲಿ ಸಂಬಳ ಪಡೆದಿಲ್ವಾ, ಕೋಟಿಗಟ್ಟಲೆ ಜಾಗ ಇಲ್ವಾ, ಅವರು ಪಬ್ಲಿಕ್ಗೆ ಯೂಸ್ ಆಗುವಂಥ ಕೆಲಸಗಳು ಆಗಬೇಕು. ಎಲ್ಲ ಇಲಾಖೆಯಲ್ಲ ಆಗಿ ನನ್ನ ಕ್ಷೇತ್ರದಲ್ಲಿರುವಂಥ ಯಾವ ಇಲಾಖೆಯನ್ನು ನಾವು ಬಿಡುವುದಿಲ್ಲ. ನಿಮ್ಮ ಸ್ಕೀಮ್ ಬಂದದನ್ನು ನೀವು ಮಾಡ್ತೀರಿ ನಮಗೆ ಗೊತ್ತು, ಆದರೂ ಯಾವ ಇಲಾಖೆಗಳು ಕೂಡ ಅವರವರಿಗೆ ಬರುವಂಥ ಯೋಜನೆಗಳನ್ನು ಪ್ರಯೋಜನಗಳನ್ನು ರೈತರಿಗೆ ಇಲ್ಲ ಯಾರ್ಯಾರಿಗೆ ಮುಟ್ಟಿಸುವಂಥ ಕೆಲಸಗಳು ಆಗಬೇಕು. ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಪಂಚಾಯತ್ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವೆಯಿಂದ ಮಾಡಿದಿರಿ. ಮುಂದಿನ ದಿವಸಗಳಲ್ಲೂ ಕೂಡ ಮ್ಯಾಟ್ಗಳು ಇವತ್ತು 20 ಇದ್ರೆ ಬರುವ ವರ್ಷ ಒಂದು 50-100 ತರುವಾಗೆ ಪ್ರಯತ್ನವನ್ನು ಮಾಡಿ ನಮ್ಮಿಂದ ಏನಾಗಬೇಕು ಅಂತ ಕೇಳಿ, ಇಲ್ಲ ಬೇರೆ ಬೇರೆ ಪ್ರಯೋಜನಗಳನ್ನು ಯಾವ ರೀತಿ ನಾವು ಮುಟ್ಟಿಸ್ಬೋದು. ಪಶು ವೈದ್ಯಕೀಯ ಕಾಲೇಜು ಮಾಡೋದ್ರಲ್ಲಿ ಅಂತೂ ಸಂಶಯವಿಲ್ಲ, ಅದನ್ನು ಮಾಡಿಯೇ ತೀರಿಸ್ತೀವಿ, ಅದನ್ನು ಆರಂಭ ಮಾಡಿಯೇ ಮಾಡ್ತೀವಿ. ಅದರಲ್ಲಿ PPP ಮೋಡ್ನಲ್ಲಿ ಅಷ್ಟೊಂದು ಕಂಪನಿಗಳನ್ನು ತಂದು ಅದರಲ್ಲಿ ಉದ್ಯೋಗ, ಈ ಭಾಗದ ಯುವಕರಿಗೆ ಉದ್ಯೋಗ ಕೊಡುವಂಥ ಕೆಲಸವನ್ನು ಕೂಡ ಖಂಡಿತ ಮಾಡ್ತೀವಿ. ಒಟ್ಟಿನಲ್ಲಿ ಈ ಭಾಗಕ್ಕೆ ಹಣ ಬಂದು ಬೀಳಬೇಕು. ಈಗ ಒಂದು ನಾವೆಲ್ಲ ಹೇಳ್ತಾ ಇರುವಾಗಲೇ ಸಿದ್ದರಾಮಯ್ಯನವರು ಒಂದು ವ್ಯವಸ್ಥೆ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತಿರ್ಬೋದು. ಎಲ್ಲರ ಕೈಗೆ ಮೊನ್ನೆ 2,000 ರೂಪಾಯಿ ಏನು ಸ್ಕೀಮ್ ಡಾಕ್ಟ್ರ ಗೃಹಲಕ್ಷ್ಮಿಯಲ್ಲಿ ಬರೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ 60 ಕೋಟಿ ಬಂದಿದೆ. ಈ 60 ಕೋಟಿ ಇಲ್ಲದ್ರೆ ಎಲ್ಲಿ ಹೋಗ್ತಿತ್ತು? ಯಾವುದಾದ್ರೂ ಒಂದು ಟೆಂಡರ್ ಆಗ್ತಿತ್ತು, ಯಾವುದೋ ಒಂದು ಕಾಂಟ್ರಾಕ್ಟರ್ಗೆ ಹೋಗ್ತಿತ್ತು. ಈಗ 60 ಕೋಟಿ ಪ್ರತಿ ತಿಂಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮಹಿಳೆಯರ ಕೈಗೆ ಬಂದರೆ ಈ 60 ಕೋಟಿಲಿ ರೊಟೇಷನ್ ಆಗೋದಿಲ್ವಾ, ಉತ್ಪತ್ತಿ ಆಗೋದಿಲ್ವಾ, ಜನರ ಖರ್ಚಿಗೆ ಆಗೋದಿಲ್ವಾ? 60 ಕೋಟಿ ಅಂದರೆ ಒಂದು ವರ್ಷಕ್ಕೆ ಎಷ್ಟಾಯಿತು? 750-740 ಕೋಟಿ ಬರೀ ದಕ್ಷಿಣ ಕನ್ನಡ ಜಿಲ್ಲೆಗೆ 740 ಕೋಟಿ ಬಂದು ಬಿತ್ತು. ಮಹಿಳೆಯರು ಬರೀ ಬಾಬೆದವರು ಬರೀ ಯಾರಿಗಾದ್ರೂ ದುಡ್ಡು ಬಂತು ಅವರ ಕೈಗೆ, ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಕಾಂಟ್ರಾಕ್ಟ್ ಆಗ್ತಿತ್ತು. ಯಾರಾದರೂ ದೊಡ್ಡವನು ಶ್ರೀಮಂತನೇ ಆಗ್ತಾ ಹೋಗ್ತಾನೆ, ಬಡವನಾಗಿಯೇ ಇರ್ತಾನೆ. ಮನಿ ದುಡ್ಡು ಡಿಸ್ಟ್ರಿಬ್ಯೂಷನ್ ಆಗೋದಿಲ್ಲ. ದೊಡ್ಡವನು ದುಡ್ಡು ಮಾಡಿದವನು ಇನ್ನೊಂದು ದೊಡ್ಡ ಟೆಂಡರ್ ಇದ ಕಾಂಟ್ರಾಕ್ಟ್ ಮಾಡಿ ಅದು 700 ಕೋಟಿ 1,000 ಕೋಟಿ ಯಾವುದೋ ಒಂದು ಇಲಾಖೆಗೆ ಹೋಗಿ ಎಲ್ಲ ಹೋಗ್ತದೆ. ಇವತ್ತು ಎಲ್ಲರ ಕೈಗೆ ಅದನ್ನು ಹಂಚುವಂಥ ಕೆಲಸ. ತುಂಬ ಜನ ಹೇಳ್ತಾ ಇದ್ರು 2,000 ಬೇಕಾ, 2 ಕರೆಂಟ್ ಫ್ರೀ ಬೇಕಾ, ಇದು ಆಗ್ತದ ಹೋಗ್ತದ ಅಂತ ಹೇಳೋದು ಕಮೆಂಟ್ ಮಾಡ್ತಾ ಇದ್ರು. ಇವತ್ತು 2,000 ಕೊಡೋ ಮುಖಾಂತರ, ಗೃಹಲಕ್ಷ್ಮಿ ಮುಖಾಂತರ ನನ್ನ ಅಕ್ಕನಿಗೆ ಕೂಡ ಸಿಕ್ಕಿದೆ. ಹೇಳ್ತಾರೆ ನನಗೆ ಭಾರಿ ಖುಷಿಯಾಗಿದೆ, ನಾನು 2,000 ರೂಪಾಯಿ ಬಂಗಾರದ ಸ್ಕೀಮಿಗೆ ಸೇರಿದ್ದೇನೆ. ಎಲ್ಲರಿಗೂ ಸಿಗುವಂಥ ಕೆಲಸ ಯಾರಿಗೆ ಸಿಗಲಿಲ್ಲ. ಮೆಲ್ಲ ಕೆಲವರೆಲ್ಲ ಹಾಗೆ ಹೀಗೆ ಅಂತ ಮಾತಾಡಿದವರು ಕರೆಂಟ್ ಬಿಲ್ ಕೆಳಗಿಟ್ಟು ಮೆಲ್ಲ ಒಳಗಿಟ್ಟವರು ತುಂಬ ಜನ ಇದ್ದಾರೆ. ಬೇರೆ ಬೇರೆ ದೂರಿದವರು ಮಾಡಿದವರೆಲ್ಲ ಕರೆಂಟ್ ಬಿಲ್ ಫ್ರೀ ಆಗ್ತದೆ, ತೊಂದರೆ ಜನತೆಗಳಿಗೆ ಅದು ಮೊದಲು ದೂರ್ತಾ ಇದ್ರು, ಅದು ಹಾಗೆ ಅದು ಹೀಗೆ ಅಂತ. ಅದ್ರ ಪ್ರಯೋಜನ ಪಡುವಾಗ ಇದನ್ನು ನೆನಪಿಟ್ಕೊಳ್ಬೇಕು ಅಂತ ನನ್ನ ವಿನಂತಿ ಹೇಳುವಂಥದ್ದು. ನಾನು ಏನೇನು ಕೃತಜ್ಞತಾ ಭಾವನೆಗಳು ಬೇಕು, ನಮಗೆ ಕೂಡ ಹೆದರಿಕೆ ಇತ್ತು ಆಗ್ತದಾ ಇಲ್ವಾ ಅಂತ. ಇವತ್ತು ಕೊಡುವಂಥ ಕೆಲಸಗಳಾಗಿದೆ. ಅದರಲ್ಲಿ ಗೃಹಲಕ್ಷ್ಮಿ ಕೊಟ್ಟದಲ್ಲಿ ನಾನು ಅತ್ಯಂತ ಸಂತೋಷದಲ್ಲಿ. ಯಾಕಂತ ಹೇಳಿದ್ರೆ ಎಲ್ಲ ಮಹಿಳೆಯರಿಗೆ ಅವ್ರಿಗೆ ಗ್ಯಾಸ್ ತಗೊಳ್ಬೋದು, ಮೆಡಿಕಲ್ ಬೆನಿಫಿಟ್ ತಗೋಬೋದು, ಮಗುವಿಗೆ ಏನಾದರೂ ಫೀಸ್ ಕೊಟ್ಟರೆ ಕೊಡ್ಬೋದು, ಏನಾದರೂ ಖರ್ಚಿಗೆ ಅರ್ಜೆಂಟ್ ಬೇಕಾಗುವಾಗ ಅವರ ಕೈಗೆ 2,000 ರೂಪಾಯಿ ಸಿಕ್ಕಿದ್ರೆ ಅವ್ರಿಗೆ ಒಂದು ಶಕ್ತಿ ಕೊಡುವಂಥ ಕೆಲಸ ಹೌದು ಸರ್ಕಾರದಿಂದ ಆಗಿದೆ. ನೀವು ಕೂಡ ಸರ್ಕಾರದ ಪರವಾಗಿ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಸಹಕಾರವನ್ನು ಕೂಡ ನಿಮ್ದು ಇರಲಿ. ಜೊತೆಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಮಾಡಿದರೆ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.